ಯಾವುದೇ ಒಂದು ಶಿಪ್ ನಡಿಬೇಕು ಅಂತ ಹೇಳಿದ್ರೆ ಅದಕ್ಕೆ ಕ್ಯಾಪ್ಟನ್ ಬೇಕು, ಒಂದು ಟೀಮ್ ಒಂದು ಒಳ್ಳೆ ರೀತಿಯಲ್ಲಿ ಹೋಗ್ಬೇಕು ಅಂತ ಹೇಳಿದ್ರೆ ಅದಕ್ಕೂ ಕೂಡ ಕ್ಯಾಪ್ಟನ್ ಬೇಕು. ಒಂದು ಫಿಲ್ಮ್ ನ ರಿಯಲ್ ಹೀರೋ ಅಥವಾ ಒಂದು ಫಿಲ್ಮ್ ನ ಕ್ಯಾಪ್ಟನ್ ಅಂತ ಹೇಳಿದ್ರೆ ಆ ಫಿಲ್ಮ್ ನ ಡೈರೆಕ್ಟರ್. ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಕ್ಯಾಟಗರಿ, ದಟ್ ಈಸ್ ಬೆಸ್ಟ್ ಡೈರೆಕ್ಟರ್ ಅವಾರ್ಡ್. ಸೊ ಈ ಒಂದು ಕ್ಯಾಟಗರಿಯಲ್ಲಿ ಈ ಒಂದು ಅವಾರ್ಡ್ ಅನ್ನ ಪ್ರೆಸೆಂಟ್ ಮಾಡ್ಲಿಕ್ಕೆ ಬರ್ತಾ ಇದ್ದಾರೆ ಹೆಸರಾಂತ ನಟಿಯಾಗಿರುವಂತಹ ನವ್ಯ. ದಯವಿಟ್ಟು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿಸಿಕೊಳ್ಳಿ. ಬೆಸ್ಟ್ ಡೈರೆಕ್ಟರ್ ರಾಜಶೇಖರ್ ಒರಿಯರ್ ದೊರಿಯಾಸಲ್. ವಾವ್, ಹಾಸು ರಾಜಶೇಖರ್ ಸರ್ ಫಾರ್ ಒರಿಯರ್ ದೊರಿಯಾಸಲ್. ಜೋರಾದ ಚಪ್ಪಾಳೆ ದಯವಿಟ್ಟು. ಪ್ರಾಯಶಃ ತುಳು ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಒಂದು ದೊಡ್ಡ ಇತಿಹಾಸವನ್ನೇ ಬರೆದಿರುವಂತಹ ಅತ್ಯುನ್ನತ ಚಿತ್ರ ಒರಿಯರ್ ದೊರಿಯಾಸಲ್. ಈ ಚಿತ್ರದ ಕ್ಯಾಪ್ಟನ್, ದ ರಿಯಲ್ ಹೀರೋ ಆಫ್ ದಿ ಫಿಲ್ಮ್ ಹಾಸು ರಾಜಶೇಖರ್ ಬೆಸ್ಟ್ ಡೈರೆಕ್ಟರ್ ಅವಾರ್ಡ್ ಅನ್ನ ಪಡೆದುಕೊಂಡಿದ್ದಾರೆ. 93.5 Red FM ಬರಪೇರು ಇತಿಹಾಸರು. ನನ್ನ ಎಲ್ಲ ತುಳು ಬಾಂಧವರಿಗೆ ನಾನು ಮೊದಲಿನದಾಗಿ ಒಂದು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಯಾವುದೇ ಚಿತ್ರ ತಯಾರಾಗಬೇಕಾದ್ರೂ ಕೂಡ ನಿರ್ಮಾಪಕರು, ಸದಾಭಿರುಚಿಯ ನಿರ್ಮಾಪಕರು ಇರಬೇಕು. ಹಾಗಾಗಿ ನಮ್ಮ ಒರಿಯರ್ ಅಸಲ್ ನಿರ್ಮಾಪಕರು ರೂಪಾ ವಿಜಯ ಕೊಡೆಯಲ್ಬೈಲವರಿಗೆ ನಾನು ಫಸ್ಟ್ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಹಾಗೆ ತಮ್ಮಲ್ಲಿ ನಾನು ಹರಕೆ ಮಾಡ್ಕೊಳ್ಳೋದು ಏನಂದರೆ, ಒಂದು ಸಾರಿ ಆದರೂ ತುಳು ಪಿಕ್ಚರ್ನ ಥಿಯೇಟ್ರಲ್ಲಿ ನೋಡಿ, ಎನ್ಕರೇಜ್ ಮಾಡಿ ತುಳು ಚಿತ್ರರಂಗ ಬೆಳೆಯೋದಕ್ಕೆ ನೀವೇ ನಿಮಗೆ ಸಪೋರ್ಟ್ ಮಾಡಬೇಕು ಅಂತ ಹೇಳ್ತಾ ನನ್ನ ಒಂದೆರಡು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ತುಳುನಾಡು. ಜೋರಾದ ಚಪ್ಪಾಳೆ ದಯವಿಟ್ಟು. ಹಾಸು ರಾಜಶೇಖರ್ ಅವರಿಗೆ ಬೆಸ್ಟ್ ಡೈರೆಕ್ಟರ್ ಅವಾರ್ಡ್ ಅನ್ನು ಪಡೆದುಕೊಂಡಿದ್ದಾರೆ. ಮುಂದಿನ ಪರ್ಫಾರ್ಮೆನ್ಸ್ ಸ್ವಲ್ಪ ವೇಗದ ಗತಿಯಲ್ಲಿ ಸಾಗ್ತಾ ಇದ್ದೇವೆ, ಟೈಮ್ ಕಡಿಮೆ ಉಂಟು. ಮುಂದಿನ ಪರ್ಫಾರ್ಮೆನ್ಸ್ ರಂಗ್ ಅನ್ನುವಂತಹ ಚಿತ್ರದ ಮೂಲಕ ಇದು ಈಗಾಗಲೇ 100 days ಓಡಿದೆ, ತುಂಬಾ ಜನರಿಗೆ ಇಷ್ಟ ಆಗಿದೆ ಅಂತ ಕೇಳ್ಪಟ್ಟೆ. ರಂಗ್ ಚಿತ್ರದಲ್ಲಿ ಹೀರೋಯಿನ್ ಅಂದ್ರೆ ನಾಯಕಿಯಾಗಿ ನಡೆಸಿರುವಂತಹ ನಟಿ, ಅದಲ್ಲದೆ ತುಂಬಾ ಫ್ಯಾಷನ್ ಶೋಸ್ ಅದನ್ನೇ ಹಾಗೆ ತುಂಬಾ ದೊಡ್ಡ ದೊಡ್ಡ ಶೋಸ್ ಅಲ್ಲಿ ಆಂಕರಿಂಗ್ ಕೂಡ ಮಾಡುವಂತಹ ಅದ್ಭುತವಾದ ನಟಿ ಕೂಡ ಹೌದು. ನಮ್ಮ ಉಡುಪಿಯ ದೀಕ್ಷಿತಾ ಆಚಾರ್ಯ ಇದೀಗ ನಿಮ್ಮ ಮುಂದೆ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ಜೋರಾದ ಚಪ್ಪಾಳೆ ದಯವಿಟ್ಟು ಪ್ಲೀಸ್ ಆಡಿಯನ್ಸ್. जवाब तेरे जलवे हजारों, मेरा भी पता है मैं न मानू कभी हार. तेरी मेरी दुनिया में बेहिसाब प्यार, मैं हूँ एक एंजल और डेविल मेरा यार. तेरे जैसा दुनिया में कोई भी नहीं, जिसे ढूंढती नजर लगे तू ही है वही. परियों की रानी हूँ मैं सबसे हंसी, पर तेरे बिना किक मुझे मिलती नहीं. तेरे बिना किक मुझे मिलती नहीं. तेरे बिना जे मैनू यार ना मिले ते मर जावां. जे मैनू प्यार ना मिले ते मर जावां. जे मैनू यार ना मिले. Una por la parte mobile, pero me hit
प्रेम नाते पास आते प्रेम नाते पास आते मल्ला क्लास पुल्लो कलते एक नाते बंजारा दिलते ऐसा कुछ पट्टोडिते बेटी माता नलिपूग इtte बेटी माता नलिपूग इtte बेटी माता नलिपूग इtte ಗೆದ್ದಿಯೇ ಸೋತು ಗೆದ್ದಿಯೇ ನೂದು ಮಾರ್ಕ್ಗ ಖಾಲಿ ಒಂಜಿ ಮಾರ್ಕ್ಗು ಮುಪ್ಪತ್ತಾಗಿ ಹೆಂಚಿನ ಬಿಗಾರ ಹತ್ಯ ಮಾರ್ಕ್ ನಲಿಪೂಗ ಇತ್ತೆ ಕೈಗಾರ ಕೊಟ್ಟೊಂದು ನಲಿಪೂಗ ಇತ್ತೆ ಕೈನ ಬಿಟ್ಟಾದೆ ನಲಿಪೂಗ ಇತ್ತೆ ನಲ್ತದ ಮಗರುಗ ಇತ್ತೆ ಕೊಟ್ಟೈ ದೀಕ್ಷಿತಾ ಆಚಾರ್ಯ ಅವರು ನನ್ನ ಜೊತೆನಲ್ಲಿದ್ದಾರೆ. ಹಲೋ. ಹಲೋ. ಆ್ಯಂಡ್ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೇನೆ, ನೀವು ಹೇಗಿದ್ದೀರಾ? ನಾನು ನೋಡ್ತಾ ಇದ್ದೀರಾ ನೀವು ಹೇಗೆ ಕಾಣ್ತಾ ಇದ್ದೀನಿ ಅಂತೇಳಿ. ಎನಿವೇಸ್, ಅಂತೂ ರಂಗ್ನಲ್ಲಿ ರಂಗಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದೀರಾ. ಸೊ ಫಸ್ಟ್ ಎವರ್ ತುಳು ಫಿಲ್ಮ್ ಅವಾರ್ಡ್ಸ್ ನಡೀತಾ ಇದೆ. ಸೊ ಏನು ಹೇಳ್ತೀರಾ? ಆ್ಯಕ್ಚುಲಿ ಫಸ್ಟ್ ಟೈಮ್ ನನ್ನ ಇಂಡಸ್ಟ್ರಿಯಲ್ಲಿ ಫಸ್ಟ್ ಮೂವಿ ಮಾಡ್ತಾ ಇರೋದು ನಾನು. ನನ್ನದೊಂದು ಈ ಥರ ಹಿಟ್ ಆಗ್ತದೆ ಅಂತ ಹೇಳಿ ನಾನು ಖಂಡಿತ ಎಣಿಸಲಿಲ್ಲ. ಯಾಕಂದರೆ ಇಟ್ಸ್ ಆಲ್ಮೋಸ್ಟ್ ಕ್ರಾಸ್ 100 days ಆ್ಯಂಡ್ ಇಷ್ಟೊಂದು ಪಬ್ಲಿಕ್ ರೆಸ್ಪಾನ್ಸ್. ಸೊ ನಾವು ನಮಗೆ ಈಗ ಎಲ್ಲ ಬ್ಯಾಂಗ್ಳೂರಿಂದ ಆಗಲಿ ಮುಂಬೈಯಿಂದ ಇರಲಿ ಜನರಿಗೆ ತುಳು ಮೂವಿ ಮಾಡಬೇಕು. ಯಾಕಂತ ಹೇಳಿ ತುಳುನಾಡಲ್ಲಿ ಅಷ್ಟೊಂದು ಜನ ಇದ್ದಾರೆ ಸಪೋರ್ಟ್ ಮಾಡಲಿಕ್ಕೆ. ಮತ್ತು ಇನ್ನೊಂದು ಏನಂತ ಹೇಳಿದರೆ ಫಸ್ಟ್ ಟೈಮ್ ರೆಡ್ ಎಫ್ಎಮ್ನವರು ಒಂದು ತುಳುನಾಡು ಫಿಲ್ಮ್ ಫೇರ್ ನಮ್ಮದು ಅವಾರ್ಡ್ ಪ್ರೋಗ್ರಾಮ್ ಮಾಡ್ತಿದ್ದಾರೆ. ಆ್ಯಂಡ್ ನಮ್ಮ ಸುನಿಲ್ ಶೆಟ್ಟಿ ಅವರೆಲ್ಲ ಬಂದಿದ್ದಾರೆ. ಸೊ ನಿಮಗೆ ಯಾರಿಗೆಲ್ಲ ಪ್ರೋಗ್ರಾಮಿಗೆ ಬರಲಿಕ್ಕೆ ಆಗೋದಿಲ್ವ ಅವರಿಗೆ ಮನೆಯಲ್ಲಿ ನೋಡುವ ಹಾಗೆ ಪ್ರೋಗ್ರಾಮ್ಸಿಗೆ V4 ಮೀಡಿಯಾದವರು ಅವ್ರು ನಿಮಗೋಸ್ಕರ ಹೆಲ್ಪ್ ಮಾಡ್ತಾ ಇದ್ದಾರೆ. ಸೊ ಇಟ್ಸ್ ಸೋ ನೈಸ್. ತುಳು ಫಿಲ್ಮ್ ಅವಾರ್ಡ್ಸ್